ಫ್ರೆಂಡ್ಸ್, ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಮೂಲವ್ಯಾಧಿ ವಾಸಿಯಾಗುವಂತಹ ಒಂದು ಮನೆಮದ್ದನ್ನು ಹೇಗೆ ಮಾಡುವುದಂತ ನೋಡೋಣ. ಈ ಜ್ಯೂಸನ್ನು ಬರೀ ಹೊಟ್ಟೆಗೆ ಬೆಳಿಗ್ಗೆ 5 ದಿನ ಕುಡಿದರೆ ಮೂಲವ್ಯಾಧಿ ಸಂಪೂರ್ಣವಾಗಿ ಗುಣವಾಗುತ್ತದೆ. ಟಾಯ್ಲೆಟ್ ಹೋಗುವಾಗ ನೋವಾಗುವುದು ಅಥವಾ ರಕ್ತ ಬರುವುದು ಹೀಗೆಲ್ಲ ಇದ್ದರೆ ಈ ಜ್ಯೂಸನ್ನು ಮಾಡಿ ಕುಡಿಯಿರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಮೂಲವ್ಯಾಧಿ ಇದ್ದರೆ ಈ ರೀತಿಯಾಗಿ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಹೇಳಿ. ಈ ಮನೆಮದ್ದು ಮಾಡಲು ಏನೆಲ್ಲ ಬೇಕಂತ ನೋಡೋಣ. ನಾನಿಲ್ಲಿ ನೆಲ್ಲಿಕಾಯಿ ಗೆಲ್ಲನ್ನು ತೆಗೆದುಕೊಂಡಿದ್ದೇನೆ. ಇದರ ಎಲೆಯನ್ನು ಸಪ್ರೇಟ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಎಲೆಯನ್ನು ಬಿಡಿಸ್ಕೊಳ್ಬೇಕು. ಎಲೆಯನ್ನು ಬಿಡಿಸ್ಕೊಳ್ಳುವ ಮೊದಲು ಸ್ವಲ್ಪ ನೀರಿನಲ್ಲಿ ತೊಳೆಯಿರಿ, ಯಾಕೆಂದರೆ ಅದು ಅದರಲ್ಲಿ ಧೂಳು ಇಲ್ಲದಿದ್ದರೆ ಹುಳ ಎಲ್ಲ ಇರ್ತದಲ್ಲ, ಅದಕ್ಕೆ. ನಾನಿಲ್ಲಿ ಒಂದು 5 ಮುಷ್ಟಿಯಷ್ಟು ಎಲೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು 5 ಭಾಗ ಮಾಡಬೇಕು. ದಿನಕ್ಕೆ 1 ಮುಷ್ಟಿಯಷ್ಟು ಎಲೆಯನ್ನು ಜ್ಯೂಸ್ ಮಾಡಲಿಕ್ಕೆ ಹಾಕ್ಕೊಳ್ಬೇಕು. ಹೀಗೆ 5 ಭಾಗ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ 5 ದಿವಸ ಯೂಸ್ ಮಾಡ್ಬೋದು. 1 ಲೋಟ ಜ್ಯೂಸಿಗೆ 1 ಹಿಡಿಯಷ್ಟು ನೆಲ್ಲಿಕಾಯಿ ಎಲೆ, ಹಾಗೆಯೇ ಒಂದು 2 ಸ್ಪೂನ್ನಷ್ಟು ಕಲ್ಲು ಸಕ್ಕರೆ, ಡೈಮಂಡ್ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. 2 ರಿಂದ 2.5 ಸ್ಪೂನ್ನಷ್ಟು ಹಾಕ್ಕೊಳ್ಳಿ ಕಲ್ಲು ಸಕ್ಕರೆಯನ್ನು. ಹಾಗೆಯೇ 2 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಬೇಕು. ಫ್ರೆಂಡ್ಸ್, ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕುವ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಹಾಗೆಯೇ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೋಡಿ, 1 ಲೋಟ ಜ್ಯೂಸಿಗೆ ಇಷ್ಟು ಸಾಕು. ಹಾಗೆಯೇ 5 ಭಾಗ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 5 ದಿವಸಕ್ಕೆ ಜ್ಯೂಸ್ ಮಾಡಿ ಕುಡಿಬಹುದು. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂತಹದ್ದು ದನದ ಹಾಲು. ಊರಿನ ದನದ ಹಾಲು ಸಿಕ್ಕರೆ ತುಂಬ ಒಳ್ಳೆಯದು. ಪ್ಯಾಕೆಟ್ ಹಾಲು ಎಲ್ಲ ಬೇಡ, ಊರಿನ ದನದ ಹಾಲನ್ನೇ ಉಪಯೋಗಿಸ್ಕೊಳ್ಬೇಕು. ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ನಾವು ರೆಡಿ ಮಾಡಿಟ್ಟುಕೊಂಡಂತಹ ನೆಲ್ಲಿಕಾಯಿ ಎಲೆ ಹಾಗೆ ಕಲ್ಲು ಸಕ್ಕರೆ, ಜೀರಿಗೆಯನ್ನು ಹಾಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಳ್ಬೇಕು. ನಂತರ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಹಾಗೆಯೇ ನಾನಿಲ್ಲಿ 1 ಲೋಟ ಹಾಲನ್ನು ತೆಗೆದುಕೊಂಡಿದ್ದೇನೆ. ಎಲ್ಲ ಹಾಲನ್ನು ಸೇರಿಸಿಕೊಂಡು ಇನ್ನೊಮ್ಮೆ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಮೂಲವ್ಯಾಧಿಗೆ ಮನೆಮದ್ದು ರೆಡಿಯಾಗಿದೆ. ಇದನ್ನು ಬೆಳಿಗ್ಗೆ ಬೇಗ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಇದನ್ನು ಸೇವಿಸಿದ ನಂತರ 1 ಗಂಟೆ ತನಕ ಏನನ್ನೂ ತಿನ್ನಬಾರ್ದು. 5 ದಿವಸ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡಿಯಿರಿ, ನಿಮ್ಮ ಮೂಲವ್ಯಾಧಿ ಕಡಿಮೆಯಾಗುತ್ತದೆ. ಹಾಗೆಯೇ ಮೂಲವ್ಯಾಧಿ ಇರುವವರು ಮೂಲಂಗಿಯನ್ನು ತಿಂದರೆ ತುಂಬ ಒಳ್ಳೆಯದು. ಅದರ ಪಲ್ಯ ಇಲ್ಲದಿದ್ದರೆ ಪದಾರ್ಥ ಮಾಡಿ ತಿನ್ಬೋದು. ಅದಲ್ಲದೆ ನಾಚಿಕೆ ಮುಳ್ಳಿನ ಕಷಾಯ ಇಲ್ಲವೇ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಅದು ಸಹ ಮೂಲವ್ಯಾಧಿಗೆ ತುಂಬಾ ಒಳ್ಳೆಯದು. ಹೆಚ್ಚಾಗಿ ನಾರಿನಂಶ ಇರುವ ಆಹಾರವನ್ನೇ ಹೆಚ್ಚಾಗಿ ಸೇವಿಸಬೇಕು. ಗಟ್ಟಿಯಾದ ಎಲ್ಲ ಆಹಾರ ಸೇವಿಸಬಾರ್ದು. ಥ್ಯಾಂಕ್ ಯು.